ಮಂಗಳೂರು ನಗರ ಮತ್ತು ಹೊರವಲಯದ ದೈವಸ್ಥಾನ, ಮಸೀದಿ, ಸಿಖ್ ಗುರುದ್ವಾರ ಸೇರಿದಂತೆ 18 ಧಾರ್ಮಿಕ ಕೇಂದ್ರಗಳ ಕಾಣಿಕೆ ಡಬ್ಬಿಗಳಲ್ಲಿ ಕಾಂಡೋಮ್ ಭಿತ್ತಿಪತ್ರಗಳನ್ನು ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹೇಳಿದರು. ಅವರು ಪೊಲೀಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೋಟೆಕಾರು ಕೊಂಡಾಣ ನಿವಾಸಿ ದೇವದಾಸ್ ದೇಸಾಯಿ ಬಂಧಿತ ಆರೋಪಿ. ನಗರದ ನಂದಿಗುಡ್ಡೆಯಲ್ಲಿರುವ ಕೊರಗಜ್ಜ ದೈವಸ್ಥಾನದ ಕಟ್ಟೆಯ ಮೇಲೆ ಡಿಸೆಂಬರ್ 28ರಂದು ಕಾಂಡೋಮ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿ ಈತನನ್ನ ಬಂಧಿಸಿದಾಗ ಈ ರೀತಿಯ 18 ಕೃತ್ಯಗಳು ಬೆಳಕಿಗೆ ಬಂದಿವೆ ಎಂದು ಹೇಳಿದರು. ಬಂಧಿತ ಆರೋಪಿ ದೇವದಾಸ್ ದೇಸಾಯಿ ಮೂಲತಃ ಹುಬ್ಬಳ್ಳಿ ನಿವಾಸಿಯಾಗಿದ್ದು ಕಳೆದ 24 ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿದ್ದಾನೆ ಎಂದು ತಿಳಿಸಿದರು. ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಅವನು ಬೇರೆ ಯಾರ ಜೊತೆ ಸಂಪರ್ಕದಲ್ಲಿರುವಂಥದ್ದು ಅಥವಾ ಬೇರೆ ಯಾರ ಜೊತೆನೋ ವೈಷಮ್ಯದಲ್ಲಿರುವಂಥದ್ದು ಆ ಥರದ್ದೇನಿಲ್ಲ. ಆತ ಖುದ್ದು ನಾನು ದಿನ ನಾನು ಸಾಕಷ್ಟು ಬಾರಿ ಬೈಬಲ್ ಮತ್ತು ಅದನ್ನೆಲ್ಲ ಓದಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಬೇರೆ ಯಾವುದೋ ಚರ್ಚ್ ಜೊತೆ ಸಂಪರ್ಕದಲ್ಲಿರೋದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಸಂಪರ್ಕ ಇರುವಂಥದ್ದು ಅಥವಾ ಬೇರೆ ಯಾರೋ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರುವಂಥದ್ದು ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಈತ ಇಂಡಿವಿಜುವಲಿ ತುಂಬ ಇನ್ಫ್ಲೂಯೆನ್ಸ್ ಆಗಿ ನನಗೆ ಇದೆಲ್ಲ ಸರಿ ಅನ್ನಿಸ್ತು ಮತ್ತು ನನ್ನ ವಿಚಾರಗಳೇನಿದೆ ಅದಕ್ಕೆ ನಾನು ಅದನ್ನು ತಿಳಿಸ್ಬೇಕು ಅಂತಂದು ಈ ಥರ ಮಾಡಿದ್ದೀನಿ ಅಂತಂದು. ಈತ ಇಂಡಿವಿಜುವಲಿ ಬೇರೆ ಯಾರನ್ನೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಕೆಲವು ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವಂದು ಏನು ಅಭಿಪ್ರಾಯ ಇದೆ ಅದನ್ನು ಹೇರುವಂಥದ್ದು ಅಥವಾ ತಿಳಿಸುವಂಥದ್ದು ಡಿಸ್ಕಷನ್ ಮಾಡುವಂಥದ್ದು ಯಾವುದೂ ಇಲ್ಲ. ಒಂದು ಕಂಪ್ಲೀಟ್ ಏಕಾಂಗಿಯಾಗಿ ಇರ್ತಾನೆ, ಒಬ್ಬನೇ ಇರ್ತಾನೆ. ಕೆಲಸಕ್ಕೆ ಆಟೋ ಡ್ರೈವರ್ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ಇವಾಗ ಈ ಗುಜರಿ ವಸ್ತುಗಳೇನಿದ್ದಾವೆ ಅದನ್ನು ಕಲೆಕ್ಟ್ ಮಾಡಿ, ಗುಜರಿ ಅಂದರೆ ಎಕ್ಸಾಕ್ಟ್ಲಿ ರ್ಯಾಕ್ ಪಿಕ್ಕರ್ ಟೈಪ್ ಅಲ್ಲ, ಈ ಕೆಲವು ಎಸ್ಟಾಬ್ಲಿಷ್ಮೆಂಟ್ ಸುತ್ತಮುತ್ತ ರೊಟ್ಟುಗಳು ಆ ಥರದ್ದೆಲ್ಲ ಇರುತ್ತೆ. ಅಂಥವು ತೊಗೊಂಡೋಗ್ಬಿಟ್ಟು ಒಂದು ಅಂಗಡಿಗೆ ಮಾರಾಟ ಮಾಡಿಬಿಟ್ಟು ದುಡ್ಡು ಬಂದಿದ್ದರೆ ಅವ್ನು ಜೀವನ ಮಾಡ್ತಾನೆ. ಅವ್ನು ಸದ್ಯ ಹೇಳುವಂಥದ್ದು ಸ್ವಂತ ಮನೆ ಕೂಡ ಖರೀದಿ ಮಾಡಿದ್ದೀನಿ ನಾನು ಹಿಂದೆ ಅಂತ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀನಿ. ಅಲ್ಲ, ಅವನು ಹೇಳುವಂಥದ್ದು ಈ ಥರ ನಾನು ಅಪವಿತ್ರಗೊಳಿಸಿದರೆ ಅಲ್ಲಿ ಆ ದೇವರುಗಳ ಪವಿತ್ರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮಗೇನು ಕಾಪಾಡ್ತಾರೆ ಅನ್ನೋವಂಥ ಒಂದು ಸಂದೇಶ ಜನರಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ದೆ. ಮತ್ತು ಈ ಭಾಗದಲ್ಲಿ ಕೊರಗಜ್ಜ ಏನಿದೆ ಮುಖ್ಯವಾಗಿ ಭಾಳ ನಂಬಿಕೆ ಇರೋದ್ರಿಂದ ಕೊರಗಜ್ಜನ ಕ್ಷೇತ್ರ ಅಪವಿತ್ರ ಮಾಡಿದರೂ ಏನೂ ಆಗೋದಿಲ್ಲ ಅನ್ನುವಂಥದ್ದು ನಾನು ಜನರಿಗೆ ಇಂಡೈರೆಕ್ಟಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ ಅಂತ ಹೇಳ್ತಾನೆ. ಇವಾಗ ಸದ್ಯಕ್ಕೆ ನಮಗಿರುವಂಥದ್ದು ಅವನು ಹೇಳಿರುವಂಥದ್ದು 18 ಪ್ಲೇಸಸ್ಸು ಎಲ್ಲ ಮಂಗಳೂರು. ಇನ್ನು ಹೊರತುಪಡಿಸಲು ಬೇರೆ ಕಡೆ ಎಲ್ಲಾದರೂ ಹಾಕಿದ್ದ ನಾನು ಅದನ್ನು ಪರಿಶೀಲನೆ ಮಾಡಬೇಕು. ಭೂಮಿಗೆ ಅಂತ್ಯವು ಬರುವ ಮೊದಲು ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದಿರಿ ಎಂಬ ಎಲ್ಲ ದೇಶಗಳ ಎಲ್ಲ ಜನಾಂಗಗಳಿಗೆ ಅಂತಿಮವಾಗಿ ಸಾರಲ್ಪಡುವುದೆಂಬ ವಾಕ್ಯವನ್ನು ಓದಿದ್ದೇನೆ. ಅದಕ್ಕೆ ಎಲ್ಲ ಜನರು ದೇವಗಣನೆಯನ್ನು ಗುರಿಯಾಗಬಾರದು. 15 ವರ್ಷದಿಂದ ಸಂದೇಶಗಳನ್ನು ಸ್ವಂತ ಖರ್ಚಲ್ಲಿ ಬರಿತಾ ಇದ್ದೇನೆ. ಇನ್ನೊಂದು ಕಡೆ ಬೈಬಲಲ್ಲಿ ಓದ್ತೇವೆ, ಯೇಸು ನಾಮದ ಹೊರತು ಮತ್ತೆ ಇನ್ಯಾವ ನಾಮಕ್ಕೂ ಆಕಾಶದ ಕೆಳಗೆ ವಾಸಿಸುವ ಮನುಷ್ಯರಿಗೆ ಅಲ್ಲ. ಈಗ ನೀವು ಈಗ ಕಾಂಡಮ್ ಮತ್ತು ಇದನ್ನೆಲ್ಲ ಹಾಕ್ತಿದ್ರಲ್ಲ, ಅದರಿಂದ ಏನು ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ರಿ? ಅದು ಬೈಬಲ್ ಹೇಳ್ತದೆ, ದೇವಲೋಕದಿಂದ ಹೊರಹಾಕಲ್ಪಟ್ಟ ಅಸಂಖ್ಯಾತ ದೇವದೂತರುಗಳಿದ್ದು ಅವರು ಸೇಡಿನ ಮನೋಭಾವನೆಯುಳ್ಳವರಾಗಿದ್ದಾರೆ. ಮತ್ತು ಮನುಷ್ಯರು ಸಹ ಈ ದುರಾತ್ಮಗಳನ್ನು ಅವಮಾನಿಸಲು ಈಗ ಅವನು ಅವಮಾನಿಸಬೇಕೆಂಬ ಉದ್ದೇಶದಿಂದ ದೇವರು ಮನುಷ್ಯರನ್ನು ಸೃಷ್ಟಿಸಿದ. ಆದರೆ ಮನುಷ್ಯರು ಪ್ರತಿಸ್ಪರ್ಧಿ ದುರಾತ್ಮಗಳ ಪರವಾಗಿ ಅನಾದಿ ಕಾಲದಿಂದ ಕಾರ್ಯ ಮಾಡ್ತಿದ್ದಾರೆ. ಹಾಗಾಗಿ ದೇವರೊಂದಿಗೆ ಜೀವಿಸೋರು ಯಾರೂ ಇಲ್ಲ. ಈಗ ನೀವು ಕಾಂಡೋಮು ಮತ್ತು ಇದನ್ನೆಲ್ಲ ಎಲ್ಲಿಂದ ತರ್ತೈತಿ? ಎಲ್ಲೋ ಅಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ತುಂಬ ಬಿದ್ದಿರ್ತಿತ್ತು. ಮತ್ತು ಬರೋ ದಾರಿಯಲ್ಲೆಲ್ಲ ಲಾರಿ ಹಾಕ್ತದೆ. ಮನೆಯಿಂದ 2 ಅಲ್ಲಿ ಫ್ಲೋರ್ ನೆಟ್ವರ್ಕ್ ಬ್ರಿಡ್ಜ್ ಅಂತ ಒಂದು ಸಿಕ್ಕಿತ್ತು. ಎಲ್ಲೆಲ್ಲ ಬಿದ್ದಿರ್ತವೆ. ಚಕ್ರಿಕಾ ಫುಡ್ ಪ್ರಾಡಕ್ಟ್ಸ್ನವರ ಅತಿ ಸುಲಭ ಅಡುಗೆಗಳ ಎಲ್ಲಾ ವಿಧದ ಮಸಾಲ ಪದಾರ್ಥಗಳ ಮಿಶ್ರಣ ಮಂಗಳೂರಿನ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹಾಗೂ ನಮ್ಮ ಪ್ರಾಡಕ್ಟ್ಸ್ಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುವುದು. ಕೇವಲ 15 ನಿಮಿಷಗಳಲ್ಲಿ ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್ ಅಡುಗೆ ತಯಾರಿ. ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್, ಕಾಳಿಕಾಂಬಾ ದೇವಸ್ಥಾನದ ಹತ್ತಿರ ಕಾ ಸ್ಟ್ರೀಟ್, ಮಂಗಳೂರು. 08244254 069. ಅತಿ ಸುಲಭದ ಅಡುಗೆಯ ಗುಟ್ಟು ಈಗ ಮನೆ ಮನೆಯಲ್ಲೂ ಲಭ್ಯ.